ದುಬೈ రైట్ ఈతనెట ఓలా వందిన ఏర్ల తువందిన ದುಬೈ ಗಾದೆ ಕೋಪೆ ತುರಿದಿನ ಕುಸಾಲ್ದ ಎಗ್ಗೆನು ಬಲೆ ತಿಳಿಪಾಲೆ ಲೇಸ್ ಕಾಪುದ ಪ್ರಶಂಸಾ ಕೂಟೊಡ್ದು ಮೂಡ್ದು ಬರ್ರಂಡು ನಮ್ಮ ಪರ್ಬೋಡು ಶಾಸ್ತಾವ್ ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಟ್ರಸ್ಟ್ ಅಂಚಿನ ನಮ್ಮ ಟಿವಿದ ಒಟ್ಟು ಸೇರಿಗೆಡು ಡಿಸೆಂಬರ್ 12 ತಾರೀಕಿಗೆ ಬಲೆ ತಿಳಿಪಾಲೆ ತುಳು ಪರ್ಬೋಡು ನಡ ಪರವುಂಡು ಬಲೆ ತಿಳಿಪುಲೆ ಕೇನ್ ಪ್ರಾಪರ್ಟೀಸ್ ಕುಡಲ ತೆಲುಪುಗ ಎಸ್.ಎಲ್. ರೆಡ್ಡೆತ್ತ ಈ ಸಂಜೆಗೆ ನಿಕಲಿನ ಮಾತಿರಲು ಮೋಕೆ ಹಿಡಿದುಕೊಂಡೊಂದಲೆ ಸೇರನೆಟಿ ಪಂಪಿನ ಅಂಚನೆ ನಿಲಯ ಪಂಪಿನ ರಡ್ಡು ಯೋಜನೆದ ಹೊರಟು ಕುಡ್ಲ ಅಂಚನೆ ಉಡುಪಿ ನೆನ ಮಾತೆಟ್ಲ ಪುದರ್ಪೋತಿ నుంచిన ಸಂಸ್ಥೆ ಕೇನ್ ಪ್ರಾಪರ್ಟೀಸ್ ಐತೆ ಉಡುಪಿ ಅಂಚನೆ ಮಣಿಪಾಲೋಡು ಅಕಲ ರಡ್ಡು ಯೋಜನೆ ಉಂಡು ಪರ್ಲ ಗಂಟೆದ ಇಲ್ಲ ಬದುಕನಕಲು ಕಟ್ಟ ಕೊರೊಂದುಲ್ಲೇರು ಅಂಚನೆ ಒತ್ತುಡು ಸಾಕಾರ ಮಲ್ತೊಂದುಲ್ಲೇರು JPS ಡೆವಲಪರ್ಸ್ ಅಂಚನೆ ಸಿಟಾಡೆಲ್ ಡೆವಲಪರ್ಸ್ ರೈತ ಬಂಧು ಮಕಲ್ನ ತಂಡೂಲ್ ಪನ್ಪಿಚ್ಚಿತ್ತಿನ ಒಂಜಿ ಉತ್ಪನ್ನ ಉರುಪೆಲ್ ಅರಿ ಉಂಡು ಅಂಚನೆ ನಮ್ಮೊಟ್ಟುಗೊಂಡು ಸನ್ ಪ್ರೀಮಿಯಂ ಪನ್ಪಿಚ್ಚಿತ್ತಿನ ಸೂರ್ಯಕಾಂತಿ ಎಣ್ಣೆ ಮಾತಿರಗ್ಲ ಸೊಲ್ಮೆ ಸಂದದ್ದು ಒತ್ತುಡು ನಲ್ಲಾತ್ ಜಂತ ಸಾಕಾರ ಉಂಡು ಅಕಲಿಗ್ಲ ಸೊಲ್ಮೆ ಸಂದದ್ದು ಇನಿ ತೇಗ್ಗೆಗೆ ನಿಕಲಿನ ಕುಡ್ರ ಮೋಕೆಡ್ದುಕೊಂಡಂತಲೇ ಬಂದುಲೆ ಇನಿ ನಂಗೆ ರಡ್ಡು ಕಣ್ಣಿತ್ತಿಲೆಕ ರಡ್ಡು ಭಾಷೆ ಒಂಜಿ ಭಾಷೆ ತುಳು ಬೊಕ್ಕೊಂಜಿ ಕನ್ನಡ ತುಳು ಭಾಷೆ ಅಂಚನೆ ಕನ್ನಡ ಭಾಷೆ ಇನಿಯಾನಗ ಅಲಿಯಂತ್ರ ಬರೊಂದುಂಡು ಪನ್ಪಿಚ್ಚಿತ್ತಿನ ವಿಚಾರ ಬರೊಂದುಂಡು ನಮ್ಮ ತುಳುವೇರು ಲಕ್ಕದಂತು ಜಿಂದಂಡ ತುಳು ಅಂಚನೆ ಕನ್ನಡ ಭಾಷೆ ಖಂಡಿತವಾದ ಉರಿ ಉಜಿ ಪನ್ಪಿನ ಪೋಡಿಗೆಲ್ಲ ಉಂಡು ಮುಂದೆ ಕೊಂಜಿ ನಮ್ಮ ಕಣ್ಣ ದುಮ್ಮದಿ ಕೊಟ್ಟಿನ ಉದಾಹರಣೆದಾದ ಪಂಡ ಕನ್ನಡ ಶಾಲೆಯಲ್ಲಿ ನೀವು ಮುಚ್ಚೊಂದುಂಡು ಅಂಚತ್ರ ಕನ್ನಡ ಶಾಲೆ ಮುಚ್ಚರೆ ಬಲ್ಲಿ ಬಂದು ಕೆಲವರು ಸುಮಾರು ಜನ ಬೆತೆ ಬೆತೆ ಒರುಟು ಅಕಲ ಪೆರೆತನ ಮಲ್ತೊಂದುಲ್ಲೇರು ಕೆಲವು ಶಾಲೆಯಲ್ಲಿ ಒರಿಪಾರೆ ಬಾರಿ ಭಂಗ ಪಡೊಂದುಲ್ಲೇರು ಅಂಚಿನ ಅಲ್ಪ ಮೂಲೊಂಜಿ ಕನ್ನಡ ಶಾಲೆದ ಮಾಸ್ಟ್ರೆ ಕನ್ನಡ ಶಾಲೆಯನ್ನು ಒರಿಪಾರೆ ಬೋಡದು ಇಲ್ಲಡೆ ಆ ಪೆದ್ದ ಜೋಕುಲೆನ್ ಕಂದದು ಟ್ಯೂಷನ್ ಕೊರೊಂದುಲ್ಲೇರು ಕನ್ನಡ ಶಾಲೆಯನ್ನು ಒರಿಪಾರೆ ತೋರೊಂದುಲ್ಲೇರು ಅಂಚಿನಲ್ಪ ಆ ಪೆದ್ದ ಜೋಕುಲೆರ್ದು ವಾರೀತಿದ ಕುಸಲು ತಮಸ್ಸು ಬರ್ಪುಂಡು ತೂಕ ಎದು ಕೊನ್ಗ ಶೋಭಾರೈ ಬೊಕ್ಕ ಕೂಟದ ಕಲೆ ಸುಂಬೆ ಮಾಸ್ಟ್ರೆ ಪಕ್ರು ಕ್ಲಾಸ್ ಮುಟ್ಟಿತು. ಹೌದು, ನನಗೆ ಗೊತ್ತಾಯ್ತು. ಹೇಗೆ? ನಂಗನ್ನುಂಟು. ಕಣ್ಣುಂಟ ಆದ್ರೆ ಸೋಡಾ ಗ್ಲಾಸ್ ಉಂಟಲ್ಲ. ಅದು ಯಾಕೆ ಗೊತ್ತುಂಟ ಮಾಸ್ಟ್ರೆ, ನಿಮ್ಮದು ನನಗೆ ಸಣ್ಣದು ಕಾಣುನು, ನನಗೆ ದೊಡ್ಡದು ಕಾಲಿಂಗ ನನ್ನ ಅಮ್ಮ ನನಗೆ ಕಾಣು ನನಗೆ ಕೊಂಡನ್ನು ಎಂಜಿನ ಪಾತಿರೋಳು ಹೆಂಗ್ ಅರ್ಥ ಪೂಜಪ್ಪ ಈಗಲ್ಲ ಎಂತ ಕಾಣ್ಲಿಕ್ಕೆ ನಿಮ್ಮ ಅಕ್ಷರ ದೊಡ್ಡದು ಕಾಣಿಂಗ ನಂಗ ಅಮ್ಮ ತಂದು ಕೊಟ್ಟದ್ದು. ಆಯ್ತಾಯ್ತಾಯ್ತು ನಾ ಮೂಂಕು ಪತ್ತದ ದಾದ ಪಾತಿರೋ ಎಂದು ಅರ್ಥ ಆಪುಜಿ ಆಯ್ತಾ. ಸ್ವಲ್ಪ ಮೇಲೆ ಇಡ ಆಯ್ತಾ ಕನ್ನಡಕ್ಕ. ಈಗಲ್ಲ ಈಗ ನಾನು ಎಂತ ಹೇಳಿದ್ದೀನಿ ನಿನ್ನ ಹತ್ರ, ಶಾಲೆ ಬಿಟ್ಟ ಕೂಡ್ಲೆ ನನ್ನ ಟ್ಯೂಷನ್ ಕ್ಲಾಸಿಗೆ ಬರ್ಬೇಕು ಅಂತ. ಆದ್ರೆ ನೀನೆಂತ ಮಾಡಿದ್ದು, ಟ್ಯೂಷನ್ ಕ್ಲಾಸ್ ಇಲ್ಲಿ ನೀನು ಸೀದಾ ಹೋಗ್ತಿದ್ಯಲ್ಲ ಎಲ್ಲಿಗೆ? ಅವನಾದ ಗೊತ್ತಿನ್ನೆ, ನಾನು ಕಾಣ ಶಾಲೆಗೆ ಹೋದಾಗ ಅಮ್ಮನ ಮೀನಿನ ಬೆಂಚಿ ಕೊಡ್ತು ಹೋಗ್ತೀನಿ. ಎಂತ ಅಮ್ಮನ ಮೀನಿನ ಬೆಂಚಿ ಕೊಡ್ತು ಹೋಗ್ತೀನಿ. ಅಯ್ಯನ ಯಾನಿದ್ದ ಇರಪ್ಪು ಕೆರೆ ತಂದು ಬನ್ನಿ ಪೋಯ್ನಿ. ಅಮ್ಮನ ಬೀಡಿನ ಇರಪ್ಪು ಶಾಲೆ ಒಬ್ಬನು ಜೋಕ್ಲಿಡ ಬೇಲೆ ಅನ್ಪವನಿ ಇಲ್ಲ ದಕ್ಕಲು. ಈಗ ಇನ್ನಾಗ ಆಗ್ಬಾರ್ದು ಆಯ್ತಾ, ಅಪ್ಪ ಹತ್ರ ಕೂಡ ಆಯ್ತಾ. ಅಮ್ಮ ಅಪ್ಪನಲ್ಲಿ ಬೀದಿ ಕೊಡ್ತಿಲ್ಲ. ಯಾಕೆ? ಅದು ಅಪ್ಪ ಅದನ್ನು ಎಲ್ಲ ಎಳಿತಾರೆ. ಅಪ್ಪ ಎಳಿತಾರ? ಅಪ್ಪ ಬೀದಿ ಎಳಿತಾರೆ. ಆಯ್ತು ಇಲ್ಲಿ ಬಾ. ಈಗಲ್ಲ ಬಗ್ರು ಎಂತದ, ನಾನೊಂದು ಕನ್ನಡ ಮಾಸ್ಟರ್, ನಂದೊಂದು ಟ್ಯೂಷನ್ ಕ್ಲಾಸ್. ಎಲ್ಲಿದ್ದಾರ? ಫಸ್ಟ್ ಇತ್ತಾರಪ್ಪ ಒಂಜಿ 10-16 ಜೋಕ್ಲು ಕನ್ನಡ ಶಾಲೆ ಜೋಕ್ಲು ಕಲ್ಪಿಜೀರ ಬಂದು ಜೋಕ್ಲೇನು ಪೂರ ಕನ್ನಡ ಶಾಲೆ ಬಿಡ್ಪ, ಅದು ಇಂಗ್ಲೀಷ್ ಮೀಡಿಯಂ ಸೇರ್ಪೋನು. ಹೈಕ್ ಯಾನ್ ಕನ್ನಡ ಶಾಲೆ ಉಸರಿದ್ದನ್ನದು ಜೋಕ್ಲೇನು ಪೂರ ಕಂತದ ಎಂಬೂನು ಬೇತಿನ ಟ್ಯೂಷನ್ ಕೊಡ್ಕೊಂಡು ಐನು ಪೈಸೆ ದೇತೋನುಜಿ. ಫಸ್ಟ್ ಇತ್ತ ಒಂಜಿ 10-16 ಜೋಕ್ಲು ಇತ್ತ, ಕದೆಲ್ ಇತ್ತ ಒಂಜಿ ಮೂಜಿಲ್ಲ. ನಾನು ಇತ್ತ ರಡ್ಡೆ ಪುನು ರಡ್ಡಿಚ್ಚಿ ಒಂಜೆ ಪುನು. ಹೌದಾನೆ? ಓಲೇರಿ ರಡ್ಡಿ ಅಂಗಲಿಂಜೇರಿ ಅಂಜೆ ಅಕ್ಲಿತ್ತ ಓಲೇರಂದು ಚಿಂಟುಲ ಚಿನ್ನುಲ ಅಂಗಲ ಪುರ್ತಾನಗೆ ಅಂಗಲ ಬರುವೇನು ಎಂಚ ಬರ್ಪು ನಮ್ಮ ಎಂಕು ತಲ ಬೇತೆ ಬೇಲೆಜ್ಜಪ್ಪ. ಯಾನ್ನ ಫೋಡ ಇಲ್ಲಾನೆ ಬತ್ತೀನಿ ಬತ್ತೀನಿ ಓಲಿ ಬತ್ತೀರಾ? ಕೈನಾಗೆ ಮೈ ಕಿಟ್ಲೆ ನಾನ್ ಸ್ಟಾಪ್ ಭಾಷಣ
ನಿನಗೆ ಸೀಟ್ ಕೊಟ್ಟೆ ಸ್ಟೇಜ್ಗೊಂದು ಭೂಷಣ ಸಿಕ್ಕಾಪಟ್ಟೆ ಕ್ರೇಜು ಚಪ್ಪಾಳೆ ತಟ್ಟೋರ್ಗೆ ಆಮೇಲಿದೆ ಫೀಸು ನಾನಂದ್ರೆ ವಿಶೇಷ ನಾನಿದ್ರೆ ಸಂತೋಷ ನಾನ್ ಯಾರು ಗೊತ್ತಾಯ್ತಾ ಸಾ 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 ಎಂತದ ಬರುವಾಗಲೇ ಪದ್ಯ ನಾನು ನಿನ್ನೆ ಅದೇ ಪಿಕ್ಚರ್ಗೆ ಹೋಗಿದ್ದು. ಪಿಕ್ಚರಿಗೆ ಹೋಗ್ಲಿಕ್ಕೆ ಆಗ್ತದೆ, ಟ್ಯೂಷನ್ ಕ್ಲಾಸ್ಗೆ ಬರ್ಲಿಕ್ಕೆ ಆಗುದಿಲ್ಲ. ಎಷ್ಟೊತ್ತಿಗೆ ಬರುದು? ಎಷ್ಟೊತ್ತಿಗೆ ಬರುದು? ಬೇಗ ಆಯ್ತಾ, ಆಮೇಲೆ ಬರ್ತೇನೆ. ಬಂಡೆ ಅಮ್ಮಡ ಬೇಗ ಬೋನ ಬಕ್ಕಡ ಮಾಸು ಮಾತ್ರ ಬಕ್ಕಡ ಬೋರ್ಡ್ ಅದಲ್ಲ ಈಚೆ ನಾನು ಲೇಟ್ ಬೇಕೇನು ಇಲ್ಲಿ ಬರ ಎಲ್ಲಿಗೆ ಆ ಸೈಡಿಗೆ ಹೋಗುದು ಈಗಲ್ಲ ಅದೌದು ಯಾವಾಗಲೂ ನಿನ್ನ ಜೊತೆ ಬರ್ತದಲ್ಲ ಅದೆಲ್ಲಿಂಟು ಅದೆಲ್ಲಿಂಟು ಅದು ನಾನು ಬರುವಾಗ ಗೇಟ್ ವರೆಗೆ ಬಂತು ಆಮೇಲೆ ಒಂದು ಕಲ್ಲು ಬಿಸಾಕಿದೆ ಮತ್ತೆ ಹೋಯ್ತು. ಎಂತ ನಮ್ಮ ಮನೆ ಬೊಗ್ಗೆ ಮತ್ತೆಂತ ಮಾಸ ನಾನು ಬೊಗ್ಗೆಯನ್ನು ಕೇಳಿದನ ಅವಳೆ ಬರ್ತಾಳಲ್ಲ ಯಾವಾಗಲೂ ನಿನ್ನ ಜೊತೆ ಟಾಟಾ ಸುಮೋ ಗುಂಡ್ರಾವ್ ಅವಳೆಲ್ಲಿದ್ದಾಳೆ? ಆ ಬೊಗ್ಗಿ ಮನೆಯಲ್ಲಿ ಮಗ್ಗಿ ಬರೆಯುವಾಗ ತಡೆ ಆಗಿದೆ ಅಂತ ಮತ್ತೆ ಅವಳು ಶಾಲೆಯಲ್ಲಿ ಇರುವಾಗ ಅವಳು ಕೂತ್ಕೊಳ್ಳುವಾಗ ಇಲ್ಲೊಂದು ಆಣಿ ಚುಚ್ಚಿದ್ದು, ಬೆಂಕಿಯಲ್ಲಿ ಆಣಿ ಚುಚ್ಚಿದ್ದು, ಅವಳ ಲಂಗ ಹರಿದಿದೆ. ಹೌದಾ? ಮತ್ತೆ ಮನೆಗೆ ಹೋಗಿ ಬೇರೆ ಲಂಗ ಹಾಕೊಂಡು ಬರ್ತೇನೆ ಅಂತ ಹೇಳಿ. ಲಂಗರ್ದದು ನಿಂಗೆ ಗೊತ್ತು? ನಾನು ನೋಡಿದೆ. ಬೇಗ ಬರ್ಬೇಕು ಮಾರೆ. ಎಂತ ಇದು ಎಂತ ಇದು ಬೇಗ ಬರ್ಬೇಕು, ನನ್ಗೆ ಹುಚ್ಚ ಇಲ್ಲಿ ಒಬ್ಬನಿಗೆ ಕಾಯ್ಲಿಕ್ಕೆ. ಬರ್ತಾ ಇದ್ಲು. ಬರ್ಮ ಓ ಪೆಟ್ಟಡೆ ಉಂಟು ಮ್ಯೂಸಿಕ್ ಈಗಲ್ಲ. ಎಷ್ಟೊತ್ತಿಗ ಬರುದು ಶಾಲೆಗೆ? ಶಾಲೆ ಬಿಟ್ಟ ಕೂಡಲೇ ಇಲ್ಲಿಗೆ ಬರ್ಲಿಕ್ಕೆ ಹೇಳ್ತೇನೆ ಬೇಗ. ನಾನು ಬೇಗ ಬಂದೆ ಮಾಸ್ಟ್ರೆ, ಮನೆಯಿಂದ ಬೇಗ ಬಂದೆ. ಬೇಗ ಬಂದು ಒಂದು ಗಾಡಿಯಲ್ಲಿ ಹತ್ತಿಕೊಂಡು ಬಂದೆ. ಏನ್ ಅವಸ್ಥೆ, ಗಾಡಿಯಲ್ಲಿ ಬಂದ್ರೆ ಬೇಗ ಬರ್ಬೇಕಲ್ಲ. ಇದು ಲೇಟ್ ಯಾಕೆ? ಲೇಟ್ ಯಾಕೆ? ಯಾವ ಗಾಡಿಯ? ಅದು ದೊಡ್ಡ ಗಾಡಿ. ಯಾವ ಗಾಡಿ? ಲೋದದು ಹೇಗೆ ಲೋದದು എന്നത് കർമ്മ ನೋಡ ಅವ್ನು ನಾಳೆ ಪೂರೇಲು ಜಲ್ಲ ನಂಗೆ ಸಂಯೋಗ ಹೇಗೆ ರೋಡ್ ರೋಲರ್ ಗುದ್ದದ ಗುಜಿರಿಗೆ ಮಾರಿ ಅದ ಹಾಗೆಲ್ಲ ಹೇಳುದು. ಅದು ನಾಳೆಗೆ ಹೊರಳಿಸ್ಬೇಕಾಯ್ತಾ? ನಾನು ಹೇಳ್ತೇನೆ, ಕರೆಕ್ಟ್ ಕೇಳು. ಅದನ್ನ ಈಗ ಹೇಳುದು. ರೋಡ್ ರೋಡ್ ಎಂತ ಮಾಸ್ಟ್ರೆ? ರೋಡ್ ರೋಡ್ ಈ ಬೋರ್ಡಿನ ಟೈಮ್ ನಾಳೆ ಇಲ್ಲ. ನೀವು 3 ಜನ ಬಾಯಿಪಾಠ ಮಾಡಿಕೊಂಡು ನಾಳೆ ಬನ್ನಿ. ಆಯ್ತು ಆಯ್ತು ಬಾ. ಈಗಲ್ಲ ನೀನೊಂದು ಹುಡುಗಿಯನ? ಹುಡುಗಿ ಅಲ್ಲವಾ? ಹೌದು ಅವಳು ಹುಡುಗಿ. ನಮ್ಮ ಹತ್ರ ಇರೋದು ಅವಳ ಹತ್ರ ಇಲ್ಲ. ಎಂತದ? ಅವಳ ಹತ್ರ ಲಂಗ, ನಮ್ಮ ಹತ್ರ ಚಡ್ಡಿ ಅಲ್ಲ. ಹೆಂಗ ಪೋಡಿ ಆಗ್ಬಿಡಪ್ಪ ಮುಕ್ಕಳ ಪಾತಿರ್ರೆ. ನಾನು ಎಂತ ಕೇಳಿದ? ಎಂತ ಮಾಸ್ಟ್ರೆ? ಈಗ ಈಚೆ ಬಾ. ನೀನೊಂದು ಹುಡುಗಿ ಅಲ್ಲ, ನೀವು ಶಾಲೆಗೆ ಹೋಗಿ ಹೇಗೆ ಫಸ್ಟ್ ಹೋಗಿ ಗುಡಿಸುದಿಲ್ಲ, ಕ್ಲಾಸನ್ನೆಲ್ಲ ಕ್ಲೀನ್ ಇಡುದಿಲ್ಲ. ಅದು ಇದು ಸಹ ಟ್ಯೂಷನ್ ಕ್ಲಾಸ್, ನಿಮ್ಮ ಶಾಲೆ ಅಂತ ನಿಲ್ಲಿಸ್ಬೇಕು. ಇಲ್ಲಿ ಬಂದ ಕೂಡಲೇ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಚಾರನ್ನೆಲ್ಲ ಒರೆಸ್ಬೇಕು ಆಯ್ತಾ? ಅದು ಹಾಗೆ ಇರ್ಬೇಕು. ಬರುದೇ ತಡ. ಅವಳು ಅದ್ರಲ್ಲಿ ಕೂತ ಮೇಲೆ ಅದು ನಿಧಾನ ಆಗಿದ್ದು, ಇಲ್ಲಾಂದ್ರೆ ಬೇಗ ಬರ್ತಿತ್ತದು. ಆಯ್ತು, ನಾನು ಈಗ ಪಾಠ ಶುರು ಮಾಡ್ತೇನೆ ಆಯ್ತಾ? ನಿಮಗೆ ಮತ್ತೆ ಅಮ್ಮಸರ ಏನು? ಎಂತ ಮಾಡಿದ? ಅದು ನೀವು ಹೇಳಿದಲ್ಲ ಚೇರು ಒರೆಸ್ಬೇಕು ಅಂತ, ಅದಕ್ಕೆ. ಥ್ಯಾಂಕ್ ಯು. ನಿಧಾನವೇ ಪ್ರಧಾನ. ಮತ್ತೆ ನಾನು ಕೂತೊಳಗೆ ಒರೆಸುದಾ? ಮತ್ತೆ ಬೇಗ ಬಂದು ಒರೆಸ್ಬೇಕು ಅಂತ ಹೇಳಿದ್ದು. ಆಯ್ತು ಪಕ್ರು. ಅವನ್ ನಿದ್ದೆ ಮಾಡಿದಾನಂತ ನೋಡು, ದಪ್ಪ ಗ್ಲಾಸ್ ಎಲ್ಲ ಕಾಣುದಿಲ್ಲ ಕಣ್ಣು. ಆಯ್ತು ಈಗಲ್ಲ ನೀನ್ ಯಾಕ ನಿನ್ನೆ ಶಾಲೆಗೆ ಬರ್ಲಿಲ್ಲ? ನಿನ್ನೆ ನಮ್ಮ ಮನೇಲಿ ಗಮ್ಮತ್ತಲ್ಲ. ಗಮ್ಮತ್ತು ನೆಕ್ಕೆ ಅಂತ ಅನ್ಪುಣೆ. ಗಮ್ಮತ್ತು ಎಂತದ ಭಾರಿ ಗಮ್ಮತ್ತು. ಇದು ನಮಗೆ ಕತಿಪೆಂದ ಗೊತ್ತುಂದ ಮಾಸ? ಎಂತ? ಹಿಂಗ್ ಕಾಣ್. ಎಂತ ಹಿಂಗ್ ಕಾಣ್. ಈಗ ಅದನ್ನು ಕದಿಪು ಮಾಡ್ತಾರ? ಯಾವ್ದನ್ನು? ಅದಲ್ಲ ಕದಿಪು ಒರಿಜಿನಲ್. ಬಲ ಪೋಯ್ ಅದಲ್ಲ
ಕುಯ್ ಕುಯ್. ಚಿಕನ್ ಚಿಕನ್ ಅವನ್ ಚಿಕನ್ ಹೇಳುದು ಅದು ಮೂಂಕು ಪತ್ತಿದಲ್ಲ ಅದು ಚಿಕನ್. ಅನೇ ಅನೇ ಅನೇ. ಅವನಿಗೆ ಹೇಳಿ ಕೊಡ್ತೀಯಲ್ಲ. ಹೊಡಿಲಿಕ್ಕಿಲ್ಲ ಹೊಡಿಲಿಕ್ಕಿಲ್ಲ ಹೊಡಿತೇನೆ ಯಾಕ? ಹೊಡಿಲಿಕ್ಕಿಲ್ಲ ಕಾನೂನುಂಟು ಹೊಡಿಲಿಕ್ಕಿಲ್ಲ. ಅದೆಲ್ಲ ಗೊತ್ತುಂಟಲ್ಲ. ಹ? ಹೌದು. ಈಚೆ ಬಾ. ಈಗ ನೀನು ಅವನು ಯಾಕೆ ಬರ್ಲಿಲ್ಲ ಅಂತ ಅವನಿಗೆ ನೆಗಡ್ತೀಯಲ್ಲ. ನೀನು ಯಾಕ ನಿನ್ನೆ ಶಾಲೆಗೆ ಬರುವಾಗ ಲೇಟ್? ನಾನು ಬೇಗ ಎದ್ದು ಎಲ್ಲ ತಯಾರಾಗಿದ್ದೇನೆ. ನಂದು ಹೇಳಿಲ್ಲ ಮತ್ತೆ. ಎಂತ? ನಾನು ಬೇಗ ಎದ್ದಿದ್ದೇನೆ, ನಂದು ಹೇಳಿಲ್ಲ ಮತ್ತೆ ನಾನು ಎಂತ ಮಾಡುದು? ಎಂತದ? ನಾನು ಬೇಗ ಎದ್ದು ಎಲ್ಲ ಯೂನಿಫಾರ್ಮ್ ಎಲ್ಲ ಹಾಕಿ ನಾನೆಲ್ಲ ಹೊರಟಿದ್ದೇನೆ. ನನ್ನ ತಮ್ಮ ನಂದು ಅವ ಹೇಳುವಾಗ ತಡಾಗಿದೆ. ಮತ್ತೆ ಅಮ್ಮ ಜೋರು ಮಾಡ್ತಾರೆ, ಅವನನ್ನು ಅಲ್ಲಿ LKG ಬಿಟ್ಟು ನಾನು ಬರಬೇಕು. ಈಚೆ ಬಾ. ನಿನ್ನ ತಮ್ಮನ ಹೆಸರೇಗೆ? ನಂದು. ಹಾ ಅಲ್ಲ, ಪೂರ್ತಿ ಹೆಸರೇಗೆ? ನಂದಕುಮಾರ್. ಅದನ್ನು ಪೂರ್ತಿಯಾಗಿ ಹೇಳ್ಬೇಕಾಯ್ತಾ? ಅರ್ಧ ಅರ್ಧ ಸಾಹಿತ್ಯ ಬಿಡಬಾರ್ದು. ಮಂಗ. ಆಯ್ತು, ನಾನು ಪಾಠ ಶುರು ಮಾಡ್ತೇನೆ. ಮಾನಿ ಮಾನಿ. ಈ ಒಂಚೂರು ಮಣಿಪಂದು ಫುಲ್ಲು ಮಾರೆ ಇವತ್ತು ಜೋರಿಯಾನ ವಾಯ್ಸು. ಈಗಲ್ಲ ಈಗ ಬಾ. ನೀನೆಂತ ಮಾಡ್ದ ಬಡ್ಡಿ? ಈಗಲ್ಲ ಈಗ ನಾನು ಟ್ಯೂಷನ್ ಕ್ಲಾಸಲ್ಲಿ ಎಂತ ಕಲಿಸುದು ನಿಮ್ಗೆ? ಎಂತ ಮಾಸ್ಟರ್? ಶಾಲೆಯಲ್ಲಿ ಆದ್ರೆ ಒಂದೊಂದು ಪಾಠ ಮಾತ್ರ ಕಲಿಸ್ತಾರೆ ಒಂದೊಂದು ಕ್ಲಾಸಲ್ಲಿ. ನಾನು ಹೇಗೆ ಎಲ್ಲವನ್ನು ಸಜ್ಜಿಗೆ ಬಜ್ಜಿಲ್ ಎಲ್ಲ ಮಿಕ್ಸ್ ಮಾಡಿ. ಆಯ್ತು ಇಂಟೆಲಿಜೆಂಟ್ ಆಗ್ಬೇಕು ನೀವು. ಆಯ್ತು. ಸುರಿಗೆ ಲೆಕ್ಕ. ಇಲ್ಲಿ ಬಾ. ಈಗ 2ರಿಂದ 2 ತೆಗೆದರೆ ಎಷ್ಟು? 2ರಿಂದ 2 ತೆಗೆಯುವುದಾದ್ರೆ ಮತ್ತೆ ಅಲ್ಲಿ ಇಡುದು ಯಾಕೆ? ಅಲ್ಲ, ಸುಮ್ಮಗೆ ಅದೊಂದು ಕೆಲಸ ಅಲ್ವಾ? ಹೌದು ಮಾಸ್ಟರ್, ಕೆಲಸ. ಅಲ್ಲ, ಇರುವುದೇ 2 ಅಂತೆ, ಮತ್ತೆ ಅದನ್ನು ತೆಗಿದಂತೆ. ಅಲ್ಲಿಲ್ಲ. ಎಂತ ಲೆಕ್ಕದ್ದು? ಹಾಗಾದ್ರೆ ಇನ್ನೊಂದು ಲೆಕ್ಕ ನೋಡು. ಈಗ ಈಗ ನನ್ನ ಕೈಯಲ್ಲಿ 3 ನಾಯಿಯ ಮರಿ ಉಂಟು. ಅಲ್ಲಿ ಇಲ್ಲ ಮಾಸ್ಟ್ರೆ. ಇಲ್ಲ, ಉಂಟು ಅಂತ ನೆನೆಸ್ಬೇಕು. ನಾಯಿಯನ್ನು ನೆನೆಸಿದ್ರೆ ಅದು ಚಂಡಿ ಆಗ್ತದೆ. ಹಾಗೆಲ್ಲ ಉಂಟು ಅಂತ ನೆನೆಸ್ಬೇಕು. ಎನ್ನೋಡು ನೆನ್ಸಿನ ಉಂಟು ಅಂತ ನೆನ್ಸಿದೆ. ಉಂಟು ಅಂತ ನೆನೆಸ್ಬೇಕು. ಅದಕ್ಕೆ ಚಂದ ಚಂದದ ಸಂಕಲೆ ಹಾಕಿದ್ದೇನೆ ನಾನು. ಆ ನಾಯಿ ಮರಿಯನ್ನು ನಾನು ಪಕ್ಕದ ಮನೆಯ ಹುಡುಗನಿಗೆ ಮಾರ್ತೇನೆ. ಆಗ ನನ್ನ ಕೈಯಲ್ಲಿ ಏನು ಉಳಿಯಿತು? ಅಲ್ಲಿ ಚಂದದ ಸಂಕಲೆ ಉಳಿತು. ಹೌದು ಹೌದು. ನಾನು ಖಾಲಿ ನಾಯಿಯನ್ನು ಕೊಡ್ತೇನೆ, ಸಂಕಲೆ ಕೊಡುದಿಲ್ಲ ನಾ. ಅದು ಸಂಕಲೆಯಲ್ಲಿ ಇಟ್ಟ ಅದು ಉಂಟು ಅಂತ ನೆನೆಸ್ಬೇಕು ಮಾಸ್ಟ್ರೆ. ಹಾಗೆಲ್ಲನಾ? ಅದು ಮಾರಿ ಬಂದ ಹಣ ಮಾತ್ರ ಉಳಿಯುದು. ಆಯ್ತಾ? ಬೊಳೆದ ಮಕ್ಕಳಿಗೆ ಹೊಡಿಬಾರ್ದು. ಬೊಳೆದ ಮಕ್ಕಳಿಗೆ ಹೊಡಿಬಾರ್ದು. ಬೆಳೆದ ಮಕ್ಕಳದು ಅನ್ಕು ನಾವು. ಬುಳೆದ ಮಕ್ಕಳಿಗೆ ಈಗಲ್ಲ ನೀನ್ ಹತ್ರ ಎಂತ ಹೇಳಿದ್ದು? ಪದ್ಯ ಬಾಯಿಪಾಠ ಮಾಡ್ಲಿಕ್ಕೆ ಹೇಳಿದ್ದೇನೆ. ಮಾಡಿದ್ಯಾ? ದೇಬೇರೆ ಮಾಡಿದ್ದಾನೆ. ಅವನು ಒಳ್ಳೆ ಹುಡುಗ, ಕಣ್ಣು ದೃಷ್ಟಿ ಸ್ವಲ್ಪ ಇಲ್ಲ, ಆದ್ರೆ ಸಹ ಒಳ್ಳೆ ಹುಡುಗ. ಹೇಳ. ನಾಯಿ ಮನಿ ತಿಂಡಿ ಬೇಕೆ? ವೆರಿ ಗುಡ್, ವೆರಿ ಗುಡ್. ನಾಯಿ ಮರಿ ತಿಂಡಿ ಬೇಕೆ? ವೆರಿ ಗುಡ್. ನಾಯಿ ಮರಿ ತಿಂಡಿ ಬೇಕೆ? ಒಂದು ನಿಮಿಷ, ಅದು ಅದಕ್ಕಿಂತ ಮುಂದೆ ಹೋಗುದಿಲ್ವನ? ಮತ್ತೆ ನೀವು ಬೇಕು ಬೇಡ ಅಂತ ಏನು ಹೇಳುದಿಲ್ಲ ಮಾಸ್ಟ್ರೆ. ಹಾಗೆ. ಹಾಗಾದ್ರೆ ನಾನು ನಾಯಿಯನ? ಅಲ್ಲ, ನಾಯಿ ಅಂತ ನೆನೆಸ್ಬೇಕು. ಹೊಡಿಲಿಕ್ಕಿಲ್ಲ. ಮಂಗ ಎಂತ ಹೇಳಿದ್ರು? ಎಲ್ಲ ಮತ್ತೆ ನೆನೆಸ್ಬೇಕು ಅಷ್ಟೇ ಮಾಸ್ಟ್ರೆ. ನೆನೆಸ್ಬೇಕು. ಈಚೆ ಬರ. ಮಂಗ ಜಾತಿ ಅವಳೆ. ಅವನಿಗೆ ಪ್ರಾಣಿಯ ಬಗ್ಗೆ ಕೇಳೋಗಿ ಇವಳು ಮಕ್ಕರ್ ಮಾಡುದು. ಈಗ ನಾನು ಕೇಳ್ತೇನೆ, ಸರಿ ಉತ್ತರ ಕೊಡದೆ ಇದರಲ್ಲಿ ಜಿಬುಕ್ ಅಂತ ಬಿಡ್ತೇನೆ. ಈಗ ನೀರಿನಲ್ಲಿ ವಾಸಿಸುವ 5 ಜೀವಿಗಳ ಹೆಸರುಗಳು. ಗೊತ್ತು ಮಾಸ್ಟ್ರೆ, ಗೊತ್ತು ಹೇಳ್ತೇನೆ. ಗೊತ್ತು ಮಾಸ್ಟ್ರೆ. ನೀರಿನಲ್ಲಿ ವಾಸಿಸುವ 5 ಜೀವಿಗಳು. 1 ಕಪ್ಪೆ. ವೆರಿ ಗುಡ್, ವೆರಿ ಗುಡ್. ಮಾಸ್ಟ್ರೆ ಸರಿ ಸರಿ. ನೋಡು ನಾನು ಎಷ್ಟು ಹುಷಾರಿದ್ದೇನೆ ಗೊತ್ತಾ. 1 ಕಪ್ಪೆ. ಅವಳನ್ನು ನೋಡಿ ಕಲಿಯ. ಅವಳನ್ನು ನೋಡಿ ಕಲಿತೆ. ನಾನು ಕಳೆದ ವರ್ಷ ಫೇಲ್ ಆಗಿದ್ದು. ಮಾಸ್ಟ್ರೆ ಹೇಳ್ತೇನೆ ಮಾಸ್ಟ್ರೆ. ನೀರಿನಲ್ಲಿ ವಾಸಿಸುವ ಜೀವಿಗಳು 1 ಕಪ್ಪೆ. ಕಪ್ಪೆಯ ನೆಲೆ ಅಪ್ಪೆ.
ಬೇರೆ ಯಾರಿಲ್ವಾ ಕುಟುಂಬದಲ್ಲಿ? ಮಗ ಕಪ್ಪೆಯ ಮಾಮು, ಕಪ್ಪೆಯ ಮಾಮಿ. ಮತ್ತೆ ಬಾವ, ಮತ್ತೆ ತಮ್ಮ. ಹೆಂಚಿನ ಇಲ್ಲಿವರ ಎಂತ ಕಪ್ಪೆಯ ಕುಟುಂಬದಲ್ಲಿ ಇವತ್ತು ಆಗೇಲಿಗ ಮಂಗ ಜೊತೆ ಒಳ್ಳೆ ಎಂತದ ಒಂದು 5 ಜಿ ಹೆಸರು ಕಪ್ಪೆ ಕಪ್ಪೆ ಅಪ್ಪೆ. ಯಾವ ಶಾಲೆಗೆ ಹೋಗುದ ನೀನು? ನಾನು ಮ್ಯಾಂಗ್ಳೂರ್ ಜೆರೋಸಾ ಸ್ಕೂಲ್ ಲೇಡಿ ಸ್ಕೂಲ್. ಯಾವುದು? ಮ್ಯಾಂಗ್ಳೂರ್ ಜೆರೋಸಾ ಲೇಡಿ ಸ್ಕೂಲ್. ಆಯ್ತಾ ಪುದರ್ ಕಲ್ಪಿರ್ನಿ ಒಂಜು ವರಬು ಲೇಡಿ ಸ್ಕೂಲ್ ಲೇಡಿ ಸ್ಕೂಲ್. ಲೇಡಿ ಸ್ಕೂಲ್ ಅಂತ ಕಾಸಲ್ಲಿ ಬರೆದು ಈಗ ಎಂತ ಕಪ್ಪೆಯ ಹೆಸರು ಹೇಳಿದಾನೆ. ಹೌದು, ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ? ನಮ್ಮ ಶಾಲೆಯಲ್ಲಿ 500 ಲೇಡೀಸ್ಗಳಿದ್ದಾರೆ. ಎಲ್ಲ ಲೇಡೀಸ್ ಏನೋ? ಎಲ್ಲರೂ ಲೇಡೀಸ್. ಇದು ಟೀಚರ್ ಎಲ್ಲ ಅವರು ಹೆಂಗಸರೇ. ಮಾಸ್ ಒಬ್ಬರು ಇಲ್ಲ, ಮಾಸ್ಟರ್ ಒಬ್ಬಿಲ್ಲ, ಎಲ್ಲ ಹೆಂಗಸರೇ. ಐನುದು ಪುಂಜೋಕುಲು ಪುನಃ ಶಾಲೆಯಲ್ಲಿ ಟೀಚರ್ ಎಲ್ಲ ಹಾ ಪುಂಜೋಕುಲು. ಹೆಂಗಸರೇ. ಅಡಿಗೆ ಮಾಡಿದ್ ಯಾರು? ಅದು ಸಹ ಹೆಂಗಸು. ಮತ್ತೆ ಪಾಠ ಹೇಳಿಕೊಡು. ಅದು ಸಹ ಹೆಂಗಸು. ಗುಡಿಸು ನನ್ನ ಯಾರು? ಅದು ಸಹ ಹೆಂಗಸು. ಮತ್ತೆ ಇದು ಬಿಸಿ ಊಟ ಬಡಿಸಿ. ಅದು ಸಹ ಹೆಂಗಸು. ಗೇಣಿಗೆ ಮೀನು ಹಾಕುದು ಯಾರು? ಅದು ಸಹ ಹೆಂಗಸು. ಮತ್ತೆ 4 ಗಂಟೆಗೆ ಗಂಟೆ ಬಡಿಯೋರು. ಅದು ಮಾತ್ರ ಒಬ್ಬರು ಗಂಡಸು. ಆಯನ ಚಾನ್ಸ್. ಈಗ ನೋಡಿ ಅಂತೆ 500 ಜನ ಹೆಣ್ಮಕ್ಳಿರುವ ಶಾಲೆಯಲ್ಲಿ ಅವನೊಬ್ಬನೇ ಗಂಟೆ ಬಾರಿಸ್ತಾನಂತೆ. ಮತ್ತೆ ಅವನ ಗಂಟೆ ಅನ್ಲ ನಮ್ಮನೆ ಗಂಟೆ ಎಲ್ಲ ಬೇರೆ ಇರುವುದು. ಅಲ್ಲ ಈಗ ಆಗಲ್ಲ. 500 ಜನ ಹೋಗ್ಲಕ್ಕೆ ಏನೊಚ್ಚ ಏನು ಬೇಕಾದ್ರೆ ಅದೇ ರೀತಿ ಹೊಡಿತಿರ್ತಾನೆ ಅವನು. ನೀವು ಪಾಠ ಕಲಿಯದಿದ್ರೆ ನಿನಗೆ ಸದೇ ಬೇಲೆ ಗಂಟೆ ಹೊಡಿಲಿಕ್ಕೆ. ಮಂಗ ಜಾತಿ ಅವ. ಈಗಲ್ಲ ಆಯ್ತಲ್ಲ ಈಗ ಕೇಳಿ. ಬಕ್ರು ಇದೆಯಲ್ಲ, ಇನ್ನೇನು ಮತ್ತೆ? ನಾನೀಗ ವಿಜ್ಞಾನದ ಬಗ್ಗೆ ನಿಂದ ಕೇಳ್ತೇನೆ. ವಿಜ್ಞಾನ ಈಗ ನಮಗೆ ಕೆಬಿರುವುದು ಯಾಕೆ? ಕಿವಿರುನು ನೋಡ್ಲಿಕ್ಕೆ. ಎಂತ ఆయన ದಪ್ಪ ಗ್ಲಾಸ್ ಅದ ಐಟು ತೂ ಯಾರ ಸೈಡ್ ತೂಪುನ ಸುಮ್ಮನೆ ಮಾಸ್ಟರ್ ಕಿವಿರುದು ಕೇಳಲಿಕ್ಕೆ. ಕಿವಿರುದು ಕೇಳಲಿಕ್ಕೆ. ಕೇಳಲಿಕ್ಕೆ. ಕಣ್ಣಿರುವುದು ಯಾಕೆ? ಕಣ್ಣಿರುದು ನೋಡ್ಲಿಕ್ಕೆ. ಮೂಗಿರುವುದು ಯಾಕೆ? ಮೂಗಿದು ಮೂಸ್ಲಿಕ್ಕೆ. ಬಾಯಿ ಇರುವುದು ಯಾಕೆ? ಬಾಯಿಗುದು ಒಣಸು ಮಾಡ್ಲಿಕ್ಕೆ ಮತ್ತೆ ಮಾತಾಡ್ಲಿಕ್ಕೆ. ಗೊತ್ತುಂಟ ಅವನಿಗೆ. ಮತ್ತೆ ಮತ್ತೆ ಪೊಕ್ಕುಳಿರೋದು ಯಾಕೆ? ಎಂತ ಯಾಕೆ ಮಾಸ್ಟ್ರೆ? ಪುಕ್ಕುಳು, ಪುಕ್ಕುಳು ಇರೋದು ಯಾಕೆ ಮಾಸ್ಟ್ರೆ? ಯಾಕೆ ಮಾಸ್ಟ್ರೆ? ಅದು ಮರಳ ಚುಚ್ಚಿ ಈ ತರ ಮರಳು ತರ ಮಾಡಿದ್ರೆ ಇಂಜೆಕ್ಷನ್ ಕೊಡ್ಲಿಕ್ಕೆ. ಮಾರಿ ಸಂತಾನದ ಅದು ದೀಪಾವಳಿಗೆ ರಾಕೆಟ್ ಇಟ್ಟು ಬಿಡ್ಲಿಕ್ಕೆ. ಮಾರಿ ಬತ್ತಿನ ಎಂತೆಲ್ಲ ಬರ್ತದ ಮಂಡಿಗೆ. ಅವರ ಮನೆಯಲ್ಲಿ ಅವರನ್ನು ಮಲಗಿಸಿ ರಾಕೆಟ್ ಬಿಡುದು. ಅಲ್ಲ ಬೇಡ ಒಡಿಲಿಕ್ಕಿಲ್ಲ 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 ಹೊಡಿಯುತ್ತಿಲ್ಲ, ಕಿನಿಕ್ಲಿಕ್ಕೆ ಉಂಟಾಯ್ತಾ? ಅಬ್ಬ ಉಂಟು. ನಾನು ಬಂದ್ಬೇಡ ಏರ್ದ ಬಂದ್ಬೇ ಈಚೆ ಬಾ. ಕಿನಿಕ್ಲಿಕ್ಕೆ ಬಾರ್ದು ಅಂತ ಈಗ ನಾನು ಬರ್ಬೇಕು ಅಂತ. ನಾನು ಈಗ ಒಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಕೊಡಿದ್ರೆ ಇನ್ನ. ಈಗ ನಮಗೆ ದನ ಯಾಕೆ ಹಾಲು ಕೊಡುತ್ತದೆ? ದನ ನಮಗೆ ಯಾಕೆ ಹಾಲು ಕೊಡುತ್ತದೆ? ದನ ನಮಗೆ ಯಾಕೆ ಹಾಲು ಕೊಡ್ತದೆ? ಅದು ದನಕ್ಕೆ ಹೋಗಿ ಡಿಪ್ಪೋಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಅದಕ್ಕೆ ದನ ನಮಗೆ ಕೊಡುದು, ನಾವು ಹೋಗಿ ಡಿಪ್ಪೋಗೆ ಕೊಡುದು. ನೀವು ಹೊಡೆದಲ್ಲೇ ಹೊಡೆಯುವುದು ನೋವಾಗ್ತದೆ. ಹಾಗಾದ್ರೆ ತಿರುಗಿ ನಿಲ್ಲು. ಮಂಗ ಜಾತಿಯವ ಹಾಗೆಲ್ಲ ನಾ ಕೇಳಿದ್ದು ನಾನು. ಮಾರಿ ಬತ್ತಿನ ಭಕ್ತರು, ಈಗ ನಮಗೆ ಗೊತ್ತಿರಬೇಕಾದೊಂದು ವಿಷಯ. ನಮ್ಮ ಶರೀರಕ್ಕೆ ಪಿನ್ನಿನಿಂದ ಚುಚ್ಚಿದರೆ ರಕ್ತ ಯಾಕೆ ಹೊರಗೆ ಬರುತ್ತದೆ? ಪಿನ್ನಿನಿಂದ ನಮ್ಮ ಕೈಗೆ ಚುಚ್ಚಿದಾಗ ಗೊತ್ತುಂಟು. ರಕ್ತ ಹೊರಗೆ ಬರುತ್ತದೆ. ಯಾಕೆಂದ್ರೆ ಚುಚ್ಚಿದ ನಾಯ್ದ ಮಗ ಯಾರು ಅಂತ ನೋಡ್ಲಿಕ್ಕೆ ಬರ್ತದೆ. ಸುಮ್ಮನೆ ಅಲ್ಲ ಅಲ್ಲ, ಪೆನ್ನಿನಲ್ಲಿ ಚುಚ್ಚಿದ್ರೆ ರಕ್ತ ಬರ್ತದ? ಇಲ್ಲ, ಕೊಕೋ ಕೋಲಾ ಬರ್ತದೆ. ಮಾಡ್ತೇನೆ. ಮಾರಿ ಬತ್ತಿನ ಎಂತದ ಬಾಯಿಗೆ ಬಂದಾಗೆಲ್ಲ ಮಾತಾಡುದು. ಆಯ್ತು ಬಿಡು. ಈಗಳ ಈಚವ ಮಹಾತ್ಮ ಗಾಂಧಿ ಯಾರ? ಮಹಾತ್ಮ ಗಾಂಧಿ ಯಾರ? ಮಹಾತ್ಮ ಗಾಂಧಿ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಬೇರೆಯವ್ರು ಏನಾದ್ರೂ ಮಾತಾಡಿದೆ ಅದಕ್ಕೆ ನಡುವಿಗೆ ಬಂದು ಒಂದು ಪಂಚ ಮಾಡ್ಲಿಕ್ಕೆ ಗೊತ್ತುಂಟು ಅವನಿಗೆ. ಈಚೆ ಬರ.
ಮಹಾತ್ಮ ಗಾಂಧಿ ಯಾರ? ಗೊತ್ತಿಲ್ಲ. ಸುಭಾಷ್ ಚಂದ್ರ ಬೋಸ್ ಯಾರ? I don't know. ಆರತ್ತು ಬೇತೆ. I don't know. ನೆಹರು ಯಾರ? ನೆಹರು ಯಾರ? ಏರ್ ಪಲ್ಲೆ ಅಮ್ಮಾರಿಗೆ. I don't know. ಅವತ್ತು ನೇರು. I don't know. ಪೆದ್ದ ಪೆದ್ದ ತಲೆಯಲ್ಲಿ ಬೈ ಹುಲ್ಲು ತುಂಬಿದೆ. ಮಂಗ ಜಾತಿಯವನೇ, ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ ಅವನಿಗೆ. ಹಾಗಾದ್ರೆ ನನಗೆ ಕೇಳ್ತಿರಲ್ಲ. ಹಾಗಾದ್ರೆ ವಿಜಯನಾಥ್ ವಿಠಲ್ ಶೆಟ್ಟಿ ಯಾರು? ಯಾರು? ಹೌದಾ. ಹಾಗಾದ್ರೆ ಶಿವಶರಣ್ ಶೆಟ್ಟಿ ಯಾರು? ಎಂತದ? ಗೊತ್ತಿಲ್ಲ. ನವೀನ್ ಶೆಟ್ಟಿ ಯಾರು? ಯಾರ? ಗೊತ್ತಿಲ್ಲಲ್ಲ. ಮತ್ತೆ ನಮ್ಮ ದೋಸ್ತಿಗಳದ್ದು ನಿಮಗೆ ಗೊತ್ತಿಲ್ಲ, ನಿಮ್ಮ ದೋಸ್ತಿಗಳದ್ದು ನಮಗೆ ಗೊತ್ತುಂಟಾ? ಮಹಾತ್ಮ ಗಾಂಧಿ ನನ್ನ ದೋಸ್ತಿಯನ್ನ I don't know. ಇವಳಿಗೆ ಅದೊಂದು ಮಾತ್ರ ಕೊಟ್ಟು ಇಂಗ್ಲಿಷ್ ಮೀಡಿಯಂ ಹೋಗಿ ಓದೋದು ತುಂಬಾ ಕಷ್ಟ ಆಯ್ತಾಯ್ತಾ? ಕನ್ನಡದಲ್ಲಿ ಮಾತಾಡ್ಬೇಕು ಟ್ಯೂಷನ್ ಕ್ಲಾಸಲ್ಲಿ. ಮಂಗ ಜಾತಿಯವಳೆ. ಈಗಲ್ಲ ಎಂತ ಮಾಸ್ಟರ್? ಹಾಡಿನ ಬಗ್ಗೆ ಪ್ರಬಂಧ ಬಾಯ್ಪಾಠ ಮಾಡ್ಲಿಕ್ಕೆ ಹೇಳಿದೆ. ಮಾಡಿದ್ದೇನೆ ಮಾಸ್ಟರ್. ಮಾಡಿದ್ದೇನೆ. ಬೇಡ ನೋಡ್ಬೇಡ ನೀನು. ಬಾಯ್ಪಾಠ ಹೇಳು. ಆಡು ನಾವು ಸಾಕುವ ಪ್ರಾಣಿ. ಕರೆಕ್ಟ್. ಆಡು ನಮಗೆ ಲಾಡು ಕೊಡುತ್ತದೆ. ಅವಳು ಉಂಟಲ್ಲ, ಆಡು ಬಿಟ್ಟೆ ಆಗ್ತದಲ್ಲ, ಅದನ್ನ ಅವಳು ಲಾಡು ಅಂತ ತಿಳಿದಿದ್ದು. ಅದು ಲಾಡೆಲ್ಲ ಬಿಟ್ಟೆ. ಅಲ್ಲ ಮಾಸ್ಟರ್, ಸಾರಿ. ಹಾಲು ಕೊಡುತ್ತದ? ಲಾಡು ಕೊಡ್ಲಿಕ್ಕೆ ಅಂತ ಆಡು ಬೇಕಾರಿ ಇಟ್ಟಿದ? ಸಾರಿ ಮಾಸ್ಟರ್. ಹಾಲು. ಆಡು ನಮಗೆ ಹಾಲು ಕೊಡುತ್ತದೆ. ಆಡುವಿನ ಅಮ್ಮ ನಮಗೆ ಹಾಲು ಕೊಡುತ್ತದೆ. ಆಡುವಿನ ಅಕ್ಕ ನಮಗೆ ಹಾಲು ಕೊಡುತ್ತದೆ. ಆಡುವಿನ ತಂಗಿ ನಮಗೆ ಹಾಲು ಕೊಡುತ್ತದೆ. ಆಡುವಿನ ಅಪ್ಪ ನಮಗೆ ಹಾಲು ಕೊಡುತ್ತದೆ. ಆಡಿನ ಅಪ್ಪ ಎಲ್ಲಿಗ ಹಾಲು ಕೊಡುದು? ಅದು ಖಾಲಿ ಮೂತ್ರ ಕೊಡುದು. ನೀನು ಆಡಿನ ಅಪ್ಪನ ಹತ್ರ ಹೋಗುವಾಗ ದೊಡ್ಡ ಕೊಡಪ್ಪನ ಇಟ್ಕೊಂಡು ಹೋಗ್ಬೇಕಾಯ್ತಾ? ಎಲ್ಲ ಗೊತ್ತುಂಟು ಅವನಿಗೆ. ಈಚೆ ಬರ. ನಿನಗೆ ಅಂತ ಹೇಳಿದ್ದು ಸಾಕು ಪ್ರಾಣಿ ದನದ ಬಗ್ಗೆ ಪ್ರಬಂಧ ಬಾಯ್ಪಾಠ ಮಾಡ್ಲಿಕ್ಕೆ ಹೇಳಿದ್ದೇನೆ. ಎಲ್ಲಿಂಟು? ಹೇಳ್ತೇನೆ. ಹೇಳು. ಈಗ ಇವನಿಗೆ ಓದಿಲಿಕ್ಕಿಲ್ಲ. ಕಿನ್ಕದೇನೆ. ದನ ಒಂದು ಸಾಕು ಪ್ರಾಣಿ. ಅದು ನಮಗೆ ಹಾಲು ಕೊಡುತ್ತದೆ. ಅದು ನಮ್ಮ ದನ ಕಪ್ಪಾದ್ರೂ ಬಿಳಿ ಹಾಲು ಕೊಡುತ್ತದೆ. ನಮ್ಮದು ಕೊಡ್ತದೆ. ಕೊಡ್ತದೆ. ಬೇಕಾದ್ರೆ ಮನೆಗೆ ಬನ್ನಿ. ಬಿಳಿ ಆಯ್ತು, ಹೋಗು. ಬಿಳಿ ಹಾಲು ಕೊಡ್ತದೆ. ಅದಕ್ಕೆ ಇದು 2 ಕೊಂಬು ಇದೆ, 14 ಕಾಲು ಇದೆ, ಹಿಂದ್ಗಡೆ ಒಂದು ಬಾಳೆ ಇದೆ. ಬಾಳದಿಂದ ಪಟ ಅಂಬಿ ಆಗ್ತದೆ. ನಮ್ಮ ಬೆತ್ತ ಅಂಬಿ ಆಗ್ತದೆ. ನಿಮ್ಮ ಬೆತ್ತ ಅಂತಲ್ಲ, ಎಲ್ಲರ ಬೆತ್ತ ಸಂಬಿ ಆಗ್ತದೆ. ನಾನೀಗ ಅಂಬಿಯನ್ನು ಕೇಳಿದೆನಾ? ಅಲ್ಲ, ನೀವು ಅಂಬಿ ಕೇಳದಿದ್ರು ನಮ್ಮ ಬೆತ್ತ ಅಂಬಿ ಆಗ್ತದೆ. ಆಯ್ತು ಬಿಡು. ನಮ್ಮ ಮನೆಯ ಬಗ್ಗೆ ಹೇಳು. ನಿಮ್ಮ ಮನೆಗೆ ನನ್ನನ್ನು ಕರ್ಕೊಂಡು ಹೋಗಿದ್ದೀರಾ? ನಿನ್ನ ಮನೆ? ನನ್ನ ಮನೆ ಸುಂದರವಾದ ಮನೆ. ನೀನು ಸುಂದರಣ್ಣನ ಮನೆಯಲ್ಲಿರುವುದಾ? ಸುಂದರಣ್ಣನ ಅತ್ಯ ಒಂಬಳೊಂದು ಎಂಚಿನ ಸುಂದರಣ್ಣನ ಸುಂದರವಾದ ಬ್ಯೂಟಿಫುಲ್ ಹೌಸ್. ಅವತ್ತು ಓಡುದ. ಅಯ್ಯೋ, ಬ್ಯೂಟಿಫುಲ್ ಹೌಸ್. ಅಲ್ಲಿ ಗಂಡ ಜಾಪದಲ್ಲಿ ಆಯ್ತು ಬಿಡು. ಸುಂದರವಾದ ಮನೆ. ಅದು ನಮ್ಮ ಮನೆ ಎದುರು ಒಂದು ಬಾಗಿಲು ಇದೆ. ಆ ಕಡೆ ಈ ಕಡೆ ಕಿಟಕಿಗಳಿದೆ. ನಮ್ಮ ಮನೆ ಹಿಂದ್ಗಡೆ ನಮ್ಮ ಹಟ್ಟಿ ಇದೆ. ಹಟ್ಟಿಯಲ್ಲಿ ನಮ್ಮ ದನ ಇದೆ. ದನ ಒಂದು ಸಾಕು ಪ್ರಾಣಿ. ಅದಕ್ಕೆ 2 ಕೊಂಬು ಇದೆ. ಅದಕ್ಕೆ 4 ಕಾಲು ಇದೆ. ಆಗ್ತದೆ. ನಮ್ಮ ಮನೆಯ ಹಿಂದಕ್ಕಿದೆ. ಆಯ್ತು ಬಿಡು. ಅದು ದನ ಈಗಲ್ಲ ಲೈಟ್ ಕಂಬದ ಬಗ್ಗೆ ಹೇಳು. ರೋಡ್ ಸೈಡ್ ಇರುವ ಲೈಟ್ ಕಂಬ ಒಂದು ಉದ್ದವಾದ ಕಂಬ. ಅದಕ್ಕೆ ಆ ಕಡೆ ಈ ಕಡೆ ವಯರುಗಳಿರ್ತದೆ. ವಯರಿನಲ್ಲಿ ಆ ಕಡೆ ಈ ಕಡೆ ಕರೆಂಟ್ ಹೋಗ್ತದೆ. ಅದರ ಬುಡದಲ್ಲಿ ನಮ್ಮ ದನವನ್ನು ಕಟ್ಟಿ ಹಾಕ್ತೇವೆ. ದನ ಒಂದು ಸಾಕು ಪ್ರಾಣಿ. ಅದಕ್ಕೆ 2 ಕೊಂಬು ಇದೆ. ಅದಕ್ಕೆ 4 ಕಾಲು ಇದೆ. ಆಗ್ತದೆ. ನಮ್ಮ ಬೆಟ್ಟ ಅಂಬಿ ಆಗ್ತದೆ.
ಅವನು ಯಾಕ ದನವನ್ನು ಬಿಡುವುದಿಲ್ಲ? ಮಾಸ್ಟ್ರೆ ಅವನು ಹುಟ್ಟಿದ್ದೆ ದನದ ಅಟ್ಟಿಯೇ. ಎಂತದ ಅವನು ಕೃಷ್ಣನ? ಈಗ ನೋಡು, ಅವನಿಗೆ ಒಂದು ಕೆಲಸ ಮಾಡ್ತೇನೆ. ಏಕೆ ಮಾಸ್ಟ್ರೆ? ಈಗ ಎಂತ ಮಾಡಿಸ ದನ ಬರುದಿಲ್ಲ. ಯಾರು ಹೇಳಿದ್ದು? ಈಗ ನೋಡು, ನೀವು ಎಂತ ಹೇಳಿದ್ರು ಅವನು ದನ ಬಿಡುವುದೇ ಇಲ್ಲ. ಅದು ನೋಡು, ನಾನು ಅಷ್ಟು ಮಂಗಲ್ ಆಯ್ತಾ ನಾನು? ಮಂಕಿ. ಹಾ ಹಾಗೆ. ಈಗಲ್ಲ ವಿಮಾನದ ಬಗ್ಗೆ ಪ್ರಬಂಧ ಹೇಳು. ವಿಮಾನದ ಬಗ್ಗೆ ಮೇಲೆ ಹೋಗ್ಬೇಕು. ವಿಮಾನ ಫ್ಲೈಟ್ ಪ್ಲೇಟ್ ಎತ್ತಾರು ವಿಮಾನವನ್ನೇ ಫ್ಲೈಟ್ ಅಲೆ ಗೊತ್ತಿದೆ, ಅಲೆ ತೋಜ ಓಡಾತಿ. ವಿಮಾನ ವಿಮಾನ ಒಂದು ದೊಡ್ಡವಾದ ವಾಹನ. ಅದು ನಮ್ಮ ಮನೆಯ ಮೇಲ್ಗಡೆ ಓಡಾಡ್ತದೆ. ಅದರಲ್ಲಿ ತುಂಬಾ ಸೀಟ್ ಇರ್ತದೆ. ನಾವು ಈಗ ಇಲ್ಲಿಂದ ಬಗ್ಗಿ ನೋಡುವಾಗ ಅಲ್ಲಿ ತುಂಬಾ ಲೈಟ್ ಉರಿತದೆ. ನಾವು ಅದರಲ್ಲಿ ಕೂತು ನಾವು ಹೀಗೆ ನೋಡುವಾಗ ನಮ್ಮ ಮನೆ ಕಾಣ್ತದೆ. ನಮ್ಮ ಮನೆ ಅಂಗಳದಲ್ಲಿ ನಮ್ಮ ದನ ನಿಂತಿರ್ತದೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 2 ಕೊಂಬಿದೆ. ಅದಕ್ಕೆ ನಾವು ಬರಲಿ. ನೀನು ದನವನ್ನು ನಿನ್ನ ದನವನ್ನು ಕೊಂಡೋಗಿ ಈಗ ಗೋಶಾಲೆಗೆ ಹಾಕ್ಲಿಕ್ಕೆ ಉಂಟು ಮಂಗ. ಗೋಶಾಲೆ ಒಂದು ದೊಡ್ಡ ಶಾಲೆ, ಅದ್ರಲ್ಲಿ ತುಂಬಾ ದನ ಇರ್ತದೆ. ದನವನ್ನು ಯಾಕೆ ಬಿಡುದಿಲ್ಲ ನೀನು? ದನವನ್ನು ಯಾಕೆ ಬಿಡುದಿಲ್ಲ? ದನವನ್ನು ಬಿಡಬಾರ್ದು. ದನವನ್ನು ಬಿಟ್ರೆ ಈಗ ಮತ್ತೆ ಬರುದಿಲ್ಲ. ಅದನ್ನು ಟೆಂಪೋದಲ್ಲಿ ಹಾಕಿ ತಗೊಂಡು ಹೋಗ್ತಾರೆ. ದಾದ ಕಲ್ಪ ನಕಲ್ ದಾದ ಕಲ್ತೊಂದಿಲ್ಲ ಒಂದಿನ ಅರ್ಥ ಅಭಿಜಿ. ಯಾಕ ನನ್ನಲ್ಲಿ ಇಷ್ಟು ಕಷ್ಟ ಭರಿಸಿದ್ದು? ಒಂದು ಪಾಪ ಕಾಡುದಿಲ್ಲವಾ ನಿನ್ಗೆ? ನೋಡ, ಅವನಿಗಾದ್ರೆ ಸಹ ಒಂದು ನಾನು ಪಾಪ ಅಂತ ಕಾಣಿತು ನೋಡು. ನಾನು ಆಗಲ್ಲ ಹೇಳಿನು. ಮತ್ತೆ ಪಾಠ ಬೇಡ, ಹೆಂಗ ಹೋಗ್ಬೋಪ ಹಂಗ ಜಾತಿ ಅವನೇ. ನನಗೆ ಪ್ರಶ್ನೆ ಕೇಳ್ತೇನೆ ನಾನು. ಪ್ರಶ್ನೆ ಕೇಳ್ತೀಯ ನೀನ್ ನನ್ನ ಹತ್ರ? ನನ್ನ ಹತ್ರ ಪ್ರಶ್ನೆ ಕೇಳ್ತೀಯ? ಅಲ್ಲ, ಬೇಡಾದ್ರೆ ಬೇಡ. ಕೇಳು ಕೇಳು ಕೇಳು. ಅದೊಂದು ಡೌಟ್ ಇರ್ತದೆ ಮಕ್ಕಳಿಗೆ. ಮಾಸ್ಟ್ನವರಿಗೆ ಗೊತ್ತುಂಟಾ ಇಲ್ಲ ಅಂತ. ಅವರೆಲ್ಲ ಬುಕ್ ನೋಡಿ ಹೇಳುದಲ್ಲ, ಅದೊಂದು ಇರ್ತದೆ. ಕೇಳ ಕೇಳ. ಅದು ಈ ಕಂಡು ಹಿಡಿದವರು ಯಾರು? ನಂಗೊಂದು ಯಾರು? ಅದು ರವಿಚಂದ್ರನ್. ಯಾರು? ರವಿಚಂದ್ರನ್. ಅವನು ಕಂಡಿಡ್ದದಲ್ಲ, ಅದೇ ಯನ್ನು ಕೊಂದದ್ದು. ಯಾರು? ಯಾರಲ್ಲ, ಈ ಕಂಡಿದವರು ಕಂಡಿಡಿದವರು ಯಾರಂದ್ರೆ ನೀನು ABCD ಕೇಳಬೇಡ ಆಯ್ತು, ಅವ್ರಿಗೆ ಗೊತ್ತಿಲ್ಲ. ಈ ಕಂಡು ಹಿಡಿದವರು ಕನ್ನಡದವರು. ಮಲೆ ಕೆಲಿಪಾಲೆ ಕಂಡು ಹಿಡಿದವರು ತುಳುವಿನವರು. ಸಣ್ಣ ಸಣ್ಣ ಇನ್ನೊಂದು ಪ್ರಶ್ನೆ. ಈ ಆಪೇಡುಗಳು ಆಯ್ತಾಯ್ತು, ಈಗ ಬಿಡು. ಯಾಕೆ ನಿಮ್ಗೆ ನಾನು ಕಲಿಸಿದ್ದು? ಯಾಕೆ ಕಲಿಸುದು? ನನಗೆ ಇನ್ನೊಂದು ನಿಮಗೆ ಇಂಗ್ಲಿಷ್ ಬರ್ತದ? ನಾನು ಯಾಕೆ ಕಲಿಸುದು? ಕನ್ನಡ ಶಾಲೆಯಲ್ಲಿ ಮಕ್ಕಳು ಕಲಿಯುದಿಲ್ಲ ಅಂತ ಕನ್ನಡ ತಂದೆ ತಾಯರೆಲ್ಲ ಕನ್ನಡ ಶಾಲೆಯನ್ನು ಬಿಟ್ಟು ಇಂಗ್ಲಿಷ್ ಮೀಡಿಯಂಗೆ ಸೇರಿಸುದು. ಯಾಕೆ ಅರ್ಥ ಆಗುದಿಲ್ಲ? ಕನ್ನಡ ಶಾಲೆ ಅಷ್ಟೇನು ಚಲ್ಲನ? ಅಷ್ಟೊಂದು ಅರ್ಹತೆ ಇಲ್ಲದ ಶಾಲೆಯ ಮಂಗನವರೇ? ಇಂತಲ್ಲ ಕನ್ನಡ ಶಾಲೆ ಬಗ್ಗೆ ನಿಮ್ಗೆ ಇನ್ನೂ ಸಹ ಗೊತ್ತಿಲ್ಲ. ಯಾಕೆ ಹೇಳು? ಕನ್ನಡ ಶಾಲೆಯವರು ಕಲ್ತವ್ರೆ ಅಷ್ಟಿಷ್ಟು ಜನ ಅಲ್ಲ, ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಇದ್ದಾರೆ. ದೊಡ್ಡ ಇದು ಮೈಸೂರಿನ ಡ್ಯಾಮ್ ಕಟ್ಟಿದವರು ಯಾರು? ಸರ್ ವಿಶ್ವೇಶ್ವರಯ್ಯ. ರಯ್ಯ ಅಲ್ಲ ಮಂಗ, ವಿಶ್ವೇಶ್ವರಯ್ಯ. ಅವರು ಕನ್ನಡ ಶಾಲೆಯಲ್ಲಿ ಕಲ್ತಿದ್ದು. ಗಡಿನಾಡು ಕಾಸರಗೋಡಿನಲ್ಲಿದ್ದು ಸಹ ನಮ್ಮ ಕನ್ನಡದ ಬಗ್ಗೆ ಹೋರಾಟ ಮಾಡುವ ಏಕೈಕ ವ್ಯಕ್ತಿ ಯಾರು? ನಮ್ಮ ಮಹಾಕವಿ ನಾಡೋಜ ಕಯ್ಯಾರ ಕಿಞ್ಞಣ್ಣ ರೈ. ಅವರು ರೈ ಅಲ್ಲ, ಅವರೆಲ್ಲ ಕನ್ನಡದಲ್ಲಿ ಕಲ್ತಿದಾರ. ನಿಮಗೆ ಈಗ ಕನ್ನಡ ಶಾಲೆ ಬಿಡಬಾರ್ದ? ಒಳ್ಳೆ ಮಂಡೆ ಇಟ್ಟು ಕಲ್ತ್ರೆ ಉಂಟಲ್ಲ, ಕನ್ನಡ ಶಾಲೆಯಲ್ಲಿ ಸಹ ದೊಡ್ಡ ಸಾಧನೆ ಮಾಡಬಹುದು. ಆಯ್ತಾ? ಈಗಿನ ಮಕ್ಕಳಿಗೆ ಇಂಗ್ಲಿಷ್ ಬೇಕು ಮಾಸ್ಟ್ರೆ. ಯಾಕೆ ಅದು ಬೇಕಾ? ಆದ್ರೆ ಸಹ ಕನ್ನಡ ಶಾಲೆಯಲ್ಲಿ ಕಲಿಬೇಕು. ಹಾಗಾದ್ರೆ ನೀವು 1-2 ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀರಾ ಇಂಗ್ಲಿಷ್ ಇದ್ದು? ನೀವು ಮಾಸ್ಟರ್? ನಾನು ಕೇಳ್ತೇನೆ. ನನಗೆ ಸಮಯ ಆಯ್ತು, ಅದಕ್ಕೆ ಒಂದು ಉತ್ತರ ಕೊಡಿ ಸಾಕು. ನಾನು ಹೇಳ್ತೇನೆ. ರಾಮ ಕಾಡಿಗೆ ಹೋದನು. ಇಂಗ್ಲಿಷ್ ಹೇಗೆ? ರಾಮ ಕಾಡಿಗೆ ಹೋದನು. ಹೇಗೆ ಅದು? ರಾಮ ವೆಂಟ್ ಟು ದಿ ಫಾರೆಸ್ಟ್. ರಾಮ ವೆಂಟ್ ಟು ದಿ ಫಾರೆಸ್ಟ್. ಸರಿ 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 ಸರಿ. ರಾಮ ಕಾಡಿನಿಂದ ಬಂದನು. ಅಷ್ಟೇ ಅಲ್ಲ, ರಾಮ ಕೇಮ್ ಟು ದಿ ಫಾರೆಸ್ಟ್. ಸರಿ ಸರಿ ಸರಿ. ಆಯ್ತಲ್ಲ ಆಯ್ತಲ್ಲ. ಕೇಳ ಇನ್ನು ಎಂತ ಕೇಳ. ಹಾಗಾದ್ರೆ ಸಿಂಹವು ಕಾಡಿನಲ್ಲಿ ಕುತ್ತಗಂಡೆ ಮಲಗಿದೆ.
ಹಾ ಲಯನ್ ಲಯನ್ ಮಾರಿ ಅದು ಅಪ್ಪನಿಗೆ ಹೇಳಿದ್ದು ಮಂಗ. ಆಯ್ತು. ಆಯ್ತು, ಈಗ ಒಂದು ಸಂಶಯ ಇದ್ರೆ ಕೇಳ್ಬೇಕಾ? ಒಳ್ಳೆ ವಿದ್ಯಾರ್ಥಿಗಳ ಲಕ್ಷಣ ಸಂಶಯ ಇದ್ದದನ್ನು ಸಾರ್ನ ಹತ್ರ ಕೇಳುದು. ಮಾಸ್ಟರ್ ನನಗೊಂದು ಸಂಶಯ ಉಂಟು. ನೋಡ ಅವನನ್ನು ನೋಡಿ ಕಲೀದ. ಅವನ ನೋಡಿ ಎಂತ ಕಲಿಯುವುದು, ಅವನು ನೋಡ್ಲಿಕ್ಕೆ ಬರುದಿಲ್ಲ ಅವನಿಗೆ. ನನಗೊಂದು ಸಂಶಯ ಮಾಸ್ಟರ್. ಈಗ ಮಂಗನಿಂದ ಮಾನವಾಗಿಂದ ಅವನಾ? ಹೌದೌದು, ಮಂಗನಿಂದವೇ ಮಾನವ. ಅವನಾ? ಹಾಗಾದರೆ ಈಗಿನ ಮಂಗನಿಂದ ಯಾಕೆ ಮಾನವಾಗುವುದಿಲ್ಲ? ಅವ ದೊಡ್ಡವನಾಗುವಾಗ ದೊಡ್ಡ ಮಂಗ ಆಗ್ತಾನವ. ಆಯ್ತು, ಈಗಳ ಈಗಿನ ಮಾನವರೇ ಮಂಗಗಳಾಗಿ ಮಾಡುವಾಗ ಮತ್ತೆ ಮಂಗಗಳೇಕ ಮಾನವರಾಗುದು. ನನಗೆ ಒಂದು ಸಂಶಯ ಉಂಟು. ಎಂತ ಸಂಶಯ? ಅದು ಎಂತಂದ್ರೆ ಅದು ಒಂದು ವಿಷಯ ಉಂಟು, ಅದನ್ನು ಏನು ಮಾಡಿದ್ರು ಪುಸ್ತಕದಲ್ಲಿ ಬರೀಲಿಕ್ಕೆ ಆಗುದಿಲ್ಲ. ನನಗೆ ಬೇಗ ಆಯ್ತು ಹೋಗ್ಬೇಕು, ಬೇಗ. ಹೇಳ್ತೇನೆ. ಯಾವ ವಾಕ್ಯವದು ಬರೀಲಿಕ್ಕೆ ಆಗುದಿಲ್ಲ? ಯಾವ ವಾಕ್ಯವ? ರೈತನು ಗದ್ದೆಯಲ್ಲಿ ಉಳುತ್ತಿರುತ್ತಾನೆ. ರೈತನು ಗದ್ದೆಯಲ್ಲಿ ಹೂಳುತ್ತಿರುತ್ತಾನೆ. ಆಗ ಅವನು ಎತ್ತುಗಳೊಂದಿಗೆ ಹೀಗೆ ಹೇಳುತ್ತಾನೆ. ಹೀಗೆ ಹೇಳುತ್ತಾನೆ. ಅಯ್ಯ ಬಾ, ಬಾ, ಬಾ. ಅದನ್ನು ಪುಸ್ತಕದಲ್ಲಿ ಅದೆಲ್ಲ ಬರೀಲಿಲ್ಲ ಎಂತದಲ್ಲ. ಅದನ್ನು ಬರೀಲಿಕ್ಕೆ ಆಗ್ತದನ? ಅದು ಬರೀಲಿಕ್ಕೆ ಆಗುದಿಲ್ಲ. ಹೇಳಿಕ್ಕೆ ಆಗ್ತದೆ, ಬರೀಲಿಕ್ಕೆ ಆಗುದಿಲ್ಲ. ಎಲ್ಲವನ್ನು ಹೇಳಿದನ್ನು ಬರೀಲಿಕ್ಕೆ ಆಗುದಿಲ್ಲ. ಮಂಗ ಸಂಶಯ ಅಂತ ಒಂದು ಒಳ್ಳೆ ಸಂಶಯ ಇಲ್ಲ ಇವರಿಗೆ. ಸಂಶಯ ಉಂಟು, ನನಗೊಂದು ಸಂಶಯ ಎಂತ ನಿನ್ನ ಸಂಶಯ? ನನ್ನ ಸಂಶಯದಲ್ಲಿ ನಿಮ್ಮ ಭವಿಷ್ಯ ಅಡಗಿದೆ. ನೋಡ, ಅದು ನನ್ನನ್ನೊಂದು ಒಳ್ಳೆ ಜನ ಮಾಡುವ ಲಕ್ಷಣ ಒಂದು. ನಿನಗೆ ಭವಿಷ್ಯ ಉಂಟು. ಬಾ, ಯಾವ ಸಂಶಯ ನನ್ನ ಹತ್ರ ಕೇಳು. ಅದು ಸಂಶಯ, ಅದು ನಿಮ್ಮ ಮಗಳ ಫೋನ್ ನಂಬರ್ ಕೊನೆಗೆ 678 ಅದು 789. ಓ ಐಕೆ ಅಂಕ ಮಲ್ತಿಲ್ಲ ತಿಕ್ಕೊಂಡಿದ್ದಲ್ಲ ಅಲ್ಲಿ. ಇನ್ನು ವೇದಿಕೆಗೆ ಬತ್ತಿಗಿಂಡನೆ ಅದು ಖುಷಿ ಆಪುಂಡು. ಪ್ರೆಸೆಂಟೇಷನ್ಗೆ ಮಾರ್ಕ್ಸ್ ಆಪುಂಡು, ಪಂಚಸ್ಗೆ ಮಾರ್ಕ್ಸ್ ಆಪುಂಡು, ಮಾತ್ರ ಥೀಮ್ಗೆ ನಾಗ ಒಂಚೂರು ಮಾರ್ಕ್ಸ್ ಕಮ್ಮಿ ಆಪುಂಡು. ಶೋಭರಾಯ್ కొంచెం ప్రాబ్లం అండి నిఖిల్ యాక్టెడ్ దాదా గుర్తుండే. ಮೊದಲೇ ಶೋಭರಾಯ್ ಬೊಕ್ಕ ಕೂಟದಕಲ್ಲ ಕುಸಲ್ದ ಚಾತುರ್ ಪೆಂಚಾಂಡ್ ಸೊಲ್ವೆಲು ನಮ್ಮ ಮಾತಾಕೂಟದಾಗಲೇ ಬಂತ 30 ನಿಮಿಷ ನಿಕಲಿಗೆ ಪೊರ್ತು ಕೊರ್ಪ ಇತರದ್ದು ಮಾತಾ 30 ನಿಮಿಷದ ಒಲ್ಲ ಐತೇನೆ. ಈ ಕೂಟದಾಗಲು 30 ನಿಮಿಷದ್ದು ಖಾಲಿ ಇರುವ ಸೆಕೆಂಡ್ ಮಾತ್ರ ಜಾಸ್ತಿ ಅದಂದರೆ ನಮ್ಮ ತೀರ್ಪುಗಾರನ ಏನೋ ಕೊರೊಂದಲ್ಲ, ಖಾಲಿ ಇರುವ ಸೆಕೆಂಡ್ ಮಾತ್ರ ಜಾಸ್ತಿ ಎತ್ತೆ. ಪೂಜ್ಯ ಸ್ವಾಮಿಲ್ಡ ಅಕಲ್ನ ಚಾತುರ್ವೃದ ಬಗ್ಗೆ ಕೇನ್ನ ಪೊರ್ತು ಭಾರಿ ಪರ್ಲಾತಂಡು. ಇರ್ನ ವೇದಿಕೆಗೆ ಬತ್ತಿಗಿಂಡನೆ ಅದು ಖುಷಿ ಆಪುಂಡು. ಇರ್ನ ಮಸ್ತ್ ಕಾರ್ಯಕ್ರಮನೇ ಅಂತೂತೆ ಅಂಜನೆ ಶೋಭಾರಾಯಿ ಬೊಕ್ಕ ಆರ್ನ ತಂಡದ ಮಾತೆರ್ನ ಕಾರ್ಯಕ್ರಮಲ ಮಾತಾ ಸಮಯಡ್ಲ ಪೊರ್ಲುಡು ಮೂಡ್ ಬರ್ದುಂಡು ಎಡ್ಡೆ ಪಂಚೆಲ ಇತ್ತುಂಡು ಎಡ್ಡೆ ಮಲ್ಪಡ್ದು ಸ್ವಾಮಿಲ್ನ ಅನುಗ್ರಹ ತೆಗೆದಾಂಡೆ ಎತ್ತೆ ವಿಜಯಣ್ಣ ಇರಗೆಂಚಾಂಡ್ ఇంకొంచెం ప్రాబ్లం అండి నిఖిల్ యాక్టెడ్ దాదా గుర్తుండే. దాదా పనిలేಗೆ ವಿಜಯಣ್ಣಗೆ ಕನ್ನಡ ಸರಿ ಅರ್ಥ ಆಪಜಿ. ఇది కన్నడ అంటారు. ತುಳುದ ಪ್ರೋಗ್ರಾಮ್ ತುಳುಟು ಮನ್ಪೋಡು ಹೌದಾನೆ ಕನ್ನಡ ಬಂತೀನಿ. ಸ್ಕೂಲ್ದ ಕನ್ನಡ ಸ್ಕೂಲ್ ಇತ್ತದಲ್ಲ ತುಳುಟೆ ಬಂದ್ಪೋಡು. ಅದ ತಕಲ್ನ ಉದ್ದೇಶ ಆಯ್ತು ಕನ್ನಡ ಶಾಲೆನಿ ಮುಚ್ಚೊಂದುಂಡ ಅವು ಮುಚ್ಚಂದಿ ಲೆಕ್ಕ ಜೋಕ್ಲಿ ನೊಲ್ತೊಲ್ತು ಕಂತದ್ದು ಅಕಲಿ ಟ್ಯೂಷನ್ ಕೊಡ್ದು ಕಲ್ಪವನ ಅಂಜಿ ಪ್ರತ ಅನ್ನ ಮಾತ್ರ ತುಳುಟು ಪೋಡು ತುಳುತ ಪ್ರೋಗ್ರಾಮ್ ಯಾನು ಅವೊಂಜಿ ಬೇಜಾರು ಸುಮಾರು ಪಂಚಸಂಗ್ ಗೊತ್ತಾಯ್ತು ಎಂಕ್ ఒక ಎನ್ನ ಲೆಕ್ಕೋಡು ಇನ್ನಿತ ಬೆಸ್ಟ್ ಪರ್ಫಾರ್ಮೆನ್ಸ್ ಒಂದು ಹೆಂಗೆ ಕನ್ನಡ ಅರ್ಥ ಆಗಿದಲ್ಲ ಇನ್ನಿತ ನಿಕಲ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಭಾರಿ ಶೋಕ್ ಆತನೆ ಹೆಂಗೆ ಸ್ವಾಮಿ ಲೈಟ್ ಒಂದು ಜೋರು ತೆಲ್ತಿನ ಹೆಂಗೆ ಇಡೇ ಮುಟ್ಟಕ್ಕೇನು ನಂಗೆ ಅಂಚೆ ನಿಕಲ್ನ ಬೆಸ್ಟ್ ಪ್ರೋಗ್ರಾಮ್ ಒಕ್ಕ ದೀಪಕ್ ರೈನ ಆ್ಯಕ್ಟಿಂಗ್ ಏನು ಇರ್ನ ಮಲ್ಲ ಫ್ಯಾನ್ ಎನ್ನ ಲೆಕ್ಕೋಡು ಒಂದು ಬಲೆ ತೆಲ್ಪಲೆ ಕುಡಲ್ ತೆಲ್ಪಿಟ್ಟು ಇರೇಗ ಬೆಸ್ಟ್ ಆ್ಯಕ್ಟರ್ ಪನ್ನಾಗ ಇರೇಗ ಕೊರಲಿ ಹೆಂಗೆ ಆತ್ ಇರ್ನ ಮಿತ್ತಿಂಗ್ ಆ್ಯಕ್ಟಿಂಗ್ ಬಾಸ್ ಇರ್ನ ಆ್ಯಕ್ಟಿಂಗ್ ಭಾರಿ ಸೂಪರ್ ಉಂಟು. ಬೊಕ್ಕ ಈರ್ನ ಗ್ರೂಪದ ಪಂಚಸ್ಲ ಆತ ಸ್ಟ್ರಾಂಗ್ ಎತ್ತಿದಲ್ಲ ಮತ್ತು ಆ ಜೋರು ಎತ್ತಿದಲ್ಲ ಮತ್ತು ಸಾಫ್ಟ್ ಕಾಮಿಡಿ ಕಂಟಿನ್ಯೂಸ್ ಉಪ್ಪುಂಡವು ಭಾರಿ ಶೋಕದ ಪೊರ್ಲದ ಕಾಮಿಡಿ ಇತ್ತೆ ಇನ್ನಿಂದ ನಿಕಲ್ನ ಪರ್ಫಾರ್ಮೆನ್ಸ್ ಹೆಂಗೆ ಕನ್ನಡ ಅರ್ಥ ಆಗಿದಲ್ಲ
ಜನಗಳು ತೆಲ್ಪುನೆಟ್ಟು ಎಂಕ್ ಮಸ್ತ್ ಖುಷಿ ಅಂಟು ತೂತು ಅಂಚಾದ ನಿಕಲ ಇಡೀ ಟೀಮ್ದ ಶೋಭರಾಯಲ್ಲ ಬೊಕ್ಕ ಸುರೇಶ್ ಕುಮಾರ್ಲ ಜಯಪ್ರಕಾಶ್ಲ ಭಾರಿ ಎಡ್ಡೆಡ್ ಮಂತಾರೆ ಎನ್ನ ಲೆಕ್ಕೋಡು ಕನ್ನಡ ಇಂಕೊಂದು 50% ಅರ್ಥ ಆತಂಡು ಶಿವನೆಲ್ಲ ಜೋರು ತೆಲ್ತು ಇರ್ತಾರೆ ಬೊಕ್ಕ ಸ್ವಾಮೀಜಿ ತಿರ್ತೋತಿರ್ ಅರ್ನ ಬರೀಟ ಅರ್ನ ಟೀಮ್ ಲಗೊಲ್ದಿ ಹಾಕಲ್ಲ ಜೋರು ತೆಲ್ತು ಇರ್ತಾರೆ ಎನ್ನ ಲೆಕ್ಕೋಡು ಇತ್ತ ಮುಟ್ಟ ಪೂರ ಆ್ಯಕ್ಟ್ ಆದ್ನೆಟ್ಟು ಹಾಕಲ್ರಿ ಈ ಸ್ಕ್ರಿಪ್ಟ್ ಮಸ್ತ್ ತೆಲ್ತಾರೆ ಜೋರು ಸೊ ನೆಕ್ಸ್ಟ್ ಟೈಮ್ ಪ್ಲೀಸ್ ತುಳುಟೆ ಅನ್ಪೋಡು ಪ್ರೋಗ್ರಾಮು ಅವೊಂದು ಮರೆತು ಬಿಡ್ರೆ ಬಲ್ಲಿ ಶಾಲೆ ಕನ್ನಡ ಇತ್ತನಲ್ಲ ತುಳುಟೆ ಮನ್ಪಿ ಪ್ರಯತ್ನ ಆಲ್ ದ ಬೆಸ್ಟ್ ಅರ್ಧ ತುಳು ಅರ್ಧ ಕನ್ನಡ ಬೆರಕೆ ಮಲ್ತು ಮಾತಾಡು ಅಂತೀರಿ ಸೊಲ್ಮೇಲು ಈಚೆ ಆ ಪೂರ ತುಳುಟೆ ಮನ್ಪೋಡು ಚೂರು ಕನ್ನಡ ಸರಿ ನಮ್ಮ ತುಳುನಾಡು ಬೈದ ತುಳು ಎಪ್ಪೋಡು ಸರಿ ಸರಿ ವಿಜಯಣ್ಣ ಬಹುಶಃ ತುಂಬ ಮಲ್ಪೇರಿಂದ ನಾನು ಡಾಕ್ಟರ್ ಶಿವಶರಣ ಶೆಟ್ಟರೆಡ್ಡೆ ತೀರ್ಪಿಗೆ ಚಿತ್ರ ಪಡ್ತು ಶೋಭಾ ರಾಯ್ ఒక దీపక్ and దుమ్ముల పండిలేకనే ఐఎమ్ బిగ్ ఫ్యాన్ ఆఫ్ దీపక్ ఈ సర్తిల పర్ఫార్మెన్స్ హ్యాట్స్ ఆఫ్ నిఖిల ప్రెజెంటేషన్ ఒక పంచెస్ బొడి తినాతెత్తున త్రూ అవుట్ ఇట్ వాజ్ ఎంటర్టైనింగ్ 30 నిమిషాల ಕಂಟಿನ್ಯೂಸ್ ತೆಲ್ಪ ಒಂದು ಎತ್ತಾರೆ ಒಂಜಿ ನೆಗೆಟಿವ್ ಪಂಡ ಒಂದು ಕಾನ್ಸೆಪ್ಟ್ ಈ ಶಾಲೆದ ಜೋಕುಲ್ನ ಅವು ಸುಮಾರು ಸಾರಿ ಬೈದಂಡು ಅವು ಒಂಜಿ ಕುಡ ರಿಪೀಟ್ ಆತನು ಒಂಜಿ ಕುಡೊಂಜಿ ಅವು ದನ ಒಂದು ಸಾಕು ಪ್ರಾಣಿ ಅವು ಬಲೆ ತೆಲಿಪಲೆ ಕುಡಲ ತೆಲಿಪಲೆ ಅದ ಸ್ಟೇಜ್ ಡೇ ಬೇತ ಟೀಮ್ ಮಂತದಂಡ ನಾಯಿ ಒಂದು ಸಾಕು ಪ್ರಾಣಿ ಅಂತ ಅವು ಒಂಚೂರು ಕೂಡ ರಿಪೀಟ್ ಲೆಕ್ಕ ತೋಜುಂಡು ಅಂದರೆ ಥ್ರೂ ಔಟ್ ಇಟ್ ವಾಸ್ ಎಂಟರ್ಟೈನಿಂಗ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್ ಥ್ರೂ ಔಟ್ 30 minutes ಪ್ರತಿ ಒರಿ ತೆಲ್ತದೇರು ಪ್ರೆಸೆಂಟೇಷನ್ಗೆ ಮಾರ್ಕ್ಸ್ ಹಾಕೊಂಡು ಪಂಚಸ್ಗೆ ಮಾರ್ಕ್ಸ್ ಹಾಕೊಂಡು ಮಾತ್ರ ಥೀಮ್ಗೆ ನಾಗ ಒಂಚೂರು ಮಾರ್ಕ್ಸ್ ಕಮ್ಮಿ ಹಾಕೊಂಡು ಶೋಭರಾಯ್ ಬಟ್ ಓವರ್ ಆಲ್ ಫ್ಯಾಂಟಾಸ್ಟಿಕ್ ಶೋಭರಾಯ್ ಹ್ಯಾಟ್ಸ್ ಆಫ್ ಬಂದಲೇ ಕುಡರ ಮಲ್ಲ ತಾಟಿ ಕೊರಡೊಂದು ನಮ್ಮ ತೀರ್ಪುಗಾರರ ಪನೊಂದಿಲ್ಲರಿ ನನ್ನ ರಾತ್ ಇಂಚಿತನ ವೇದಿಕೆ ಡಕಲ ಕುಸಂದ ಚಾತರ್ಪುನು ತೋಜವಡೊಂದ ನಾನಿಕಲ ಉಮೇದು ಖಂಡಿತ ಬದಲಬೋಡು ಬಂದಲೆ ಕುಡಲ తెలుపుగా ఎస్ఎల్ రెడ్డికి నాకు సుమారు జంత సాకరండు కేఎన్ ప్రాపర్టీస్ అకల మామల్ల సాకరండు ఒత్తుడు సుమారు జంత సాకరండు అయితే ఒట్టుగు దాస్ ప్రమోషన్స్ మొకలల సాకరండు ಹೋಮ್ ನರ್ಸಿಂಗ್ ಟ್ರೈನಿಂಗ್ ಸೆಂಟರ್ ಅಂಚನೆ ರಾಯಲ್ ಸುಗ್ಗಿ ಚಿಟ್ಸ್ ಕಂಕನಾಡಿಡ್ ಮೊಕಲೊಂಜಿ ಸಂಸ್ಥೆ ಅಕಲಲ ಸಾಕರಂಡು ಅಂಚನೆ ರಾಯಲ್ ಗ್ರೂಮ್ಸ್ ಒಂಜಿ ಮದುಮಾಯಿಗೆ ಎಂಚಿನ ಮಾತ ತುತ್ತೈತ ಬೋಡ ಏನು ಮಾತ ವ್ಯವಸ್ಥೆ ಮಲ್ತೊಂದಲ್ಲ ಅಕಲೆಗ್ಲ ಸೊಲ್ಮ ಸಂದದ್ ನಮ್ಮೊಟ್ಟಿಗೂ ಕುಡಲಾತ ಸಾಕಾರ ಕೊರೊಂದಲೇರು 18 ಹರ್ಬ್ಸ್ ಅಕಲೆಗ್ಲ ಸೊಲ್ಮ ಸಂದಾದ್ ತುಯಿಂಚಿತೇನೆ ನಿಕಲೆಗ್ಲ ಸೊಲ್ಮ ಸಂದಾದ್ ಪೂಜ್ಯ ಸ್ವಾಮಿಲೆಗೆ ಆರ ಕಾರ ಮುದಲಿಗೆ ಸಾರ ಸಾರ ಸೊಲ್ಮೆಲಿನ ಸಂದ ಒಂದು ತೀರ್ಪುಗಾರರಿಗೆ ವಂದನೆ ಮಲ್ತೊಂದು ಇನ್ನಿತ ಏಕಿರ್ದಾಗ ತೊಂದಿಲ್ಲ ಈತನೆಟ ಓಲಾ ಒಂದಿನ ಏರ್ಲಾ ತುವೊಂದಿನ ದುಬೈ ಗಾದೆ ಕೋಪೆ ತುರಿದಿನ ಕುಸಾಲ್ದ ಎಗ್ಗೆನು ಬಲೆ ತಿಳಿಪಾಲೆಲೇಸ್ ಕಾಪುದ ಪ್ರಶಂಸಾ ಕೂಟೊಡ್ದು ಮುಡ್ದು ಬರ್ರಂಡು ನಮ್ಮ ಪರ್ಬೋಡು ಶಾಸ್ತಾವ್ ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಟ್ರಸ್ಟ್ ಅಂಚಿನ ನಮ್ಮ ಟಿವಿದ ಒಟ್ಟು ಸೇರಿಗೆಡು ಡಿಸೆಂಬರ್ 12 ತಾರೀಕಿಗೆ ಬಲೆ ತಿಳಿಪಾಲೆ ತುಳು ಪರ್ಬೋಡು ನಡ ಪರವುಂಡು ಬಲೆ ತಿಳಿಪುಲೆ